ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮಂಗಳೂರು ನಗರ ದಕ್ಷಿಣದ MLA ಶಾಸಕರಾದಂಥ JR ಲೋಬೋ ಅವರಿದ್ದಾರೆ. ಈಗಾಗಲೇ ನಾನು ಮಾತಾಡ್ತಿದ್ದೆ, ಭಾಳ ಮುಖ್ಯವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಬಗೆಗೆ ನಾನು ಇವತ್ತಿನ ಒಂದು ಚರ್ಚೆಯನ್ನು ಅವ್ರ ಜೊತೆ ನಾನು ಇಟ್ಟುಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು ಸ್ವರಗಳು ಹೇಳ್ತಾ ಇವೆ, ಅಭಿವೃದ್ಧಿ ಕಾಣಬೇಕು. ಯಾವುದು ಇಂಡಸ್ಟ್ರಿಯೋ ಅಥವಾ ಪ್ರವಾಸೋದ್ಯಮವೋ ಅಂತ ಅನ್ನುವಂಥದ್ದು. ಇವತ್ತು ನಾವು ಇಂಡಸ್ಟ್ರಿ ಬೇಡ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಆದರೆ ಪ್ರವಾಸೋದ್ಯಮವನ್ನು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಮೂಡಿ ಬರ್ತದೆ. ಸರ್, ನಾನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿದೆ. ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಅಲ್ಲಿಯ ಪ್ರವಾಸೋದ್ಯಮ ಸಂಬಂಧಪಟ್ಟಾಗೆ ಆ ಒಂದು ವಾತಾವರಣ ಬೆಳೆದುಕೊಂಡು ಬಂದಿರ್ತದೆ ಅಂತ ಅನ್ನುವಂಥದ್ದು. ಇಲ್ಲಿ ಎಲ್ಲೋ ಖಾಸಗಿಯಾಗಿ ಅಂಥ ಒಂದು ಕೆಲಸಗಳು ಆಗಿದ್ದಾವೆ ಅಂತ ಅನ್ನುವಂಥದ್ದು. ಆದರೆ ಸರ್ಕಾರಿ ಮಟ್ಟದಲ್ಲಿ ಆ ಒಂದು ಮನಸ್ಸು ಇಚ್ಛಾಶಕ್ತಿಗಳು ಆಗಬೇಕಾಗಿದೆ ಅಂತ ಅನ್ನುವಂಥದ್ದು. ನೀವು ಮಂಗಳೂರಲ್ಲಿ ಮುಖ್ಯವಾಗಿ ನಾನು ಕೊನೆಯ ಪ್ರಶ್ನೆ ಅದು ಕಂಡುಕೊಂಡಂಥದ್ದು ಏನು, ಯಾವ ರೀತಿ ಪ್ಲಾನ್ ಹಾಕಬೇಕು ಅಂತ ಹೇಳ್ತೀರಿ? ನೋಡಿ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ಭಾಳ ಪ್ರಾಮುಖ್ಯವಾಗಿ ತಾವು ಹೇಳಿರುವ ಪ್ರಕಾರ ಕೆಲವು ವಿಚಾರಗಳು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕಾಗಿದ್ದು ಭಾಳ ಪ್ರಾಮುಖ್ಯ. ಜೊತೆಯಲ್ಲಿ ತಾಣಗಳ ಅಭಿವೃದ್ಧಿ. ಈಗ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಾವು ಕೆಲವು ವರ್ಷಗಳ ಹಿಂದೆ ನಾನು ಬ್ರಿಸ್ಬೇನಿಗೆ ಹೋಗಿದ್ದೆ, ಆಸ್ಟ್ರೇಲಿಯಾದಲ್ಲಿ ಬ್ರಿಸ್ಬೇನಿಗೆ ಹೋಗಿದ್ದೆ. ಆ ಬ್ರಿಸ್ಬೇನ್ ಒಂದು ಸಮಯ ಇತ್ತು, ಇರೋದು ಏನೂ ಇರಲಿಲ್ಲ ಅಲ್ಲಿ, ಖಾಲಿ ಒಂದು ಸಮುದ್ರದ ಕಿನಾರೆ, ಏನೂ ಇರಲಿಲ್ಲ. ಸರ್ಕಾರ ಏನು ಮಾಡಿದೆ ಅಂದರೆ ಆ ಬ್ರಿಸ್ಬೇನನ್ನು ಒಂದು ವರ್ಲ್ಡ್ ಟೂರಿಸಮ್ ಡೆಸ್ಟಿನೇಷನ್ ಅಂತ ಮಾಡಬೇಕು ಒಂದು ಮನಸ್ಸು ಮಾಡಿತ್ತು. ಅಲ್ಲಿ ಎಲ್ಲ ಥರದ ಇನ್ವೆಸ್ಟ್ಮೆಂಟ್ ಮಾಡಿದರು. ಅಲ್ಲಿ ಇವತ್ತಿಗೆ ಯಾವ ರೀತಿಗೆ ಅಲ್ಲಿ ಅಲ್ಲಿ ವಾಟರ್ ವರ್ಲ್ಡ್ ಇದೆ, ಝೂ ಇದೆ, ದೆನ್ ಏನು ಹೆಸರು ಮಾಡ್ತಾರೆ ಅದೆಲ್ಲ ಇದೆ ಅಲ್ಲಿ. ಅಲ್ಲಿ ಮ್ಯೂಸಿಯಮ್ಸ್ ಅದು ಇದು ಎಲ್ಲ ಇದೆ. ಇವತ್ತಿಗೆ ಆ ಬ್ರಿಸ್ಬೇನ್ ಪ್ರತಿ 15 ನಿಮಿಷಕ್ಕೆ ಜಪಾನ್ನಿಂದ, ಚೈನಾದಿಂದ, ಬೇರೆ ಬೇರೆ ಕಡೆಯಿಂದ ಚಾರ್ಟರ್ಡ್ ಫ್ಲೈಟ್ಸ್ ಪ್ರತಿ 15 ಮಿನಿಟ್ಸ್ 10 ಮಿನಿಟ್ಸ್ಗೆ ಅಲ್ಲಿ ಬ್ರಿಸ್ಬೇನ್ ಇದರ ಹತ್ತಿರದಲ್ಲಿರುವ ಏರ್ಪೋರ್ಟ್ಗೆ ಇಳಿತಾ ಇದೆ. ಯಾಕೆ? ಏನೂ ಇಲ್ಲದ ಕಡೆಯಲ್ಲಿ ಇವತ್ತು ವರ್ಲ್ಡ್ ಡೆಸ್ಟಿನೇಷನ್ ಯಾತಕ್ಕೆ ಆಯಿತು ಅಂದರೆ ಸರ್ಕಾರದ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಹಾಕಿ ಅದನ್ನು ಟೂರಿಸಂ ಡೆಸ್ಟಿನೇಷನ್ ಮಾಡಿ. ಅದೇ ಕಳೆದ 18 ವರ್ಷದಿಂದ ಆರಂಭದಿಂದ ನಾನು ಪಿಲಿಕುಲದಲ್ಲಿ ನಾನು ಪ್ರಯತ್ನ ಪಟ್ಟೆ. ಇವತ್ತಿಗೂ ನಮಗೆ ಪೂರ್ಣ ಮಾಡಲಿಕ್ಕೆ ಆಗಿಲ್ಲ. ಕರೆಕ್ಟ್. ಅದೊಂದು ತಾಣ, ಅದು ಏನೂ ಇರಲಿಲ್ಲ, ಅದೊಂದು ಗುಡ್ಡ ಇತ್ತು. ಅಲ್ಲಿ ಏನು ನಾವು ಡೆಸ್ಟಿನೇಷನ್ ಆಗಿ ಡೆವಲಪ್ ಮಾಡಿಕೊಂಡು ಪ್ರಯತ್ನ ಮಾಡಿದೆವು, ಎಲ್ಲೆಲ್ಲಿಂದ ಒದ್ದಾಟ ಮಾಡಿದೆವು. ಆದರೆ ಇವತ್ತಿನವರೆಗೂ ಕೂಡ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಯಾಕೆಂದರೆ ಸರ್ಕಾರದಿಂದ ನಮಗೆ ಅದನ್ನು ಡೆಸ್ಟಿನೇಷನ್ ಮಾಡಬೇಕು, ಟೈಮ್ ಬೌಂಡ್ ಆಗಿ ಮುಗಿಸ್ಬೇಕಂತ. ಇವತ್ತು ಅದನ್ನು ನಾವು ಎನಿಸಿದ ಹಾಗೆ ಡೆಸ್ಟಿನೇಷನ್ ಕಂಪ್ಲೀಟ್ ಆಗಿದ್ರೆ ನನ್ನ ಲೆಕ್ಕದಲ್ಲಿ ತಿಂಗಳಿಗೆ 1 ಲಕ್ಷದ ಜನ ಅಲ್ಲಿ ಬರಬೇಕು, ಒಂದು ತಿಂಗಳಿಗೆ 1 ಲಕ್ಷ ಜನ ಮೇಲೆ ಬರಬೇಕು. ಹಾಗಿದ್ರೆ ಮಂಗಳೂರಿಗೆ ಎಷ್ಟು ಬೆನಿಫಿಟ್ ಆಗ್ತಿತ್ತು? ನೀವು ಯಾವತ್ತೂ ಸೈನ್ಸ್ ಸೆಂಟರ್ ಪ್ಲಾನೆಟೋರಿಯಂ ಬಗ್ಗೆ ಮಾತಾಡ್ತಾ ಇದ್ರಿ, ಆದ್ರೆ ಬಹಳ ಈಗ ಇತ್ತೀಚೆಗೆ ಅಷ್ಟೇ ಸೈನ್ಸ್ ಸೆಂಟರ್ ಆಗಿದೆ ಅಂತ ಅನ್ನುವಂಥದ್ದು. ಪ್ಲಾನೆಟೋರಿಯಂ ಈಗ ನಡೀತಾ ಇದೆ. ಆದ್ರೂ ಯಾವಾಗ ಆ ಒಂದು ಡ್ರೀಮ್ ಅನ್ನು ಇಟ್ಕೊಂಡಿದ್ರೆ ಆವಾಗಲೇ ಅದನ್ನು ಮಾಡದೇ ಇದ್ದದ್ದು ಕೂಡ ಸಮಸ್ಯೆ ಆಗಿಬಿಡ್ತದೆ. ನಿಮಗೆ ಕಾಸ್ಟ್ ಎಸ್ಕಲೇಷನ್ ಆಗ್ತವೆ. ಇವತ್ತು ನಾವು ಝೂ ನಡೆಸಬೇಕಾದ್ರೆ ಒದ್ದಾಟ ಮಾಡ್ತೀವಿ. ಸರ್ಕಾರದಿಂದ ಝೂಗೆ ಒಂದು ನಯಬಸ್ ಈವರೆಗೆ ಸಿಗ್ಲಿಲ್ಲ ನಮಗೆ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರದಿಂದ ನಮ್ಮ ಪಿಲಿಕುಳ ಝೂಗೆ ಅಭಿವೃದ್ಧಿ ಇವತ್ತಿನವರೆಗೂ ಸಿಗಲಿಲ್ಲ. ಇವತ್ತಿನವರೆಗೂ ನಾವು ಧನಸಹಾಯ ಕೇಳಿದ್ರೆ ಅದು ಸೊಸೈಟಿ ಅಂತ ಹೇಳಿಬಿಟ್ಟು ಧನಸಹಾಯ ಕೊಡೋದಿಲ್ಲ. ನಾವು ಬೇಡಿ ಕಾಡಿ ನಡೆಸುವಂತ ಪರಿಸ್ಥಿತಿ. ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳು ಒಂದೊಂದು ಕೆಲವು ಆಯಾ ಝೂಗಳನ್ನ, ಪಾರ್ಕ್ ಪ್ರಾಣಿಗಳನ್ನ ಇವತ್ತಿಗೆ ಅದನ್ನು ನಾವು ವರ್ಲ್ಡ್ ಸ್ಟ್ಯಾಂಡರ್ಡ್ ಮಾಡಬೇಕಾದ್ರೆ ಒಂದು 50, 60, 100 ಕೋಟಿ ರೂಪಾಯಿ ಆಯ್ತು. ಒಂದು ಸಾರಿಗೆ ನಾವು ಹಾಕಿಬಿಟ್ಟು ಅದನ್ನ ವರ್ಲ್ಡ್ ಸ್ಟ್ಯಾಂಡರ್ಡ್ಗೆ ತಂದು ಬಿಡೋಣ. ತಂದು ಬಿಟ್ರೆ ಮಂಗಳೂರಿಗೆ ಎಷ್ಟು ಬೆನಿಫಿಟ್ ಆಯ್ತು. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಮ್ಯಾಂಗ್ಳೂರ್ ಏರ್ಪೋರ್ಟ್ ನಾವು ಇಂಟರ್ನ್ಯಾಷನಲ್ ಅಂತ ಹೇಳಿದ್ದೀವಿ. ಇವತ್ತಿಗೆ ಅದರ ರನ್ವೇ ಲೆಂತ್ ಇದೆಯಾ? ಅಷ್ಟು ಹೊರಗಡೆಯಿಂದ ವೈಡ್ ಬಾಡಿ ಏರ್ಕ್ರಾಫ್ಟ್ಸ್ಗಳು ಬರ್ತಾವ? ಇವತ್ತು ಮಂಗಳೂರು ವೈದ್ಯಕೀಯ ರಂಗದಲ್ಲಿ, ಶಿಕ್ಷಣ ರಂಗದಲ್ಲಿ ಅದೊಂದು ಬೆಳೆದು ಬಂದಿದೆ. ಇವತ್ತಿಗೆ ಹೊರಗಡೆಯಿಂದ ಬರಬೇಕಾದ್ರೆ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ ಒಂದು ಮಾರ್ಗದರ್ಶಕ ಆಗಬೇಕು. ಅಷ್ಟು ಅದೊಂದು ಟೈಮ್ ಬೌಂಡಲ್ಲಿ ಆಗಬೇಕು. ಆಗದಿದ್ದರೆ ನಮಗೆ ಏನು ಪ್ರಯೋಜನ ಆಗೋದಿಲ್ಲ, ಪ್ರವಾಸ ಬರೋದಿಲ್ಲ. ನಮ್ಮ ರಸ್ತೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತ. ಅಂದ್ರೆ ಒಂದು ಸಾರಿ ನಾವು ಮನಸ್ಸು ಮಾಡಿದ್ರೆ ಅದಕ್ಕೆ ಎಲ್ಲ ಇಲಾಖೆಗಳು ಪೂರಕವಾಗಿ ಕೈ ಜೋಡಿಸಬೇಕು. ಒಂದು ಯಾವುದಾದ್ರೂ ಒಂದು ನೋಡಲ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು ಸರ್ಕಾರ. ಒಂದೇ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಾ ಅಥವಾ ಟೂರಿಸಂ ಡಿಪಾರ್ಟ್ಮೆಂಟಾ, ಯಾವುದು ಒಂದು ಡಿಪಾರ್ಟ್ಮೆಂಟ್ ನೋಡಲ್ ಆಗಿ ತಕೊಂಡು ಇದನ್ನು ಇಷ್ಟು ವರ್ಷದ ಒಳಗಡೆ ಒಂದು ಮುಗಿಸ್ಬೇಕು. ಇಲ್ಲಿ ನಮ್ಮ
ಮಂಗಳೂರು ಏನಾಗಬೇಕು ಅನ್ನೋ ಆಯ್ಕೆಗಳಲ್ಲಿ ತಪ್ಪಾಗಿದೆಯಾ ಅಂತ? ಹಾಗೆ ಒಂದೊಮ್ಮೆ NMPT ಇರುವುದರಿಂದಾಗಿ ಇಂಥ ಇಂಡಸ್ಟ್ರಿಗಳು ಆಗಬೇಕು, ಆ ಇಂಡಸ್ಟ್ರಿ ಆಗದಾಗ ಮತ್ತೊಂದು ಇಂಡಸ್ಟ್ರಿ ಆಗಬೇಕು, ಅದು ಪೂರಕವಾಗಿ ಇಂಡಸ್ಟ್ರಿಗಳೇ ಬೆಳೀತಾ ಹೋದಾಗ ಇನ್ನು ಟೂರಿಸಂ ಅನ್ನು ನಾವು ಹೇಗೆ? ನಾನು ಒಂದು ಕಡೆಯಲ್ಲಿ ತಪ್ಪು ಹುಡುಕ್ತೀನಿ, ನಾನು ಹೇಳ್ತಾ ಇದ್ದೀನಿ ನೋಡಿ. ಕೆಲವು ವರ್ಷದ ಹಿಂದೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿದೆವು. ನಿಮಗೆ ಸುಮಾರು 5 ವರ್ಷ ಹಿಂದೆ ನಮ್ಮ ಹಿಂದಿನ ಸರ್ಕಾರ ಇರುವಾಗ ರಚನೆ ಆಯಿತು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಇಂಟೆನ್ಷನ್ ಇದು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡಬೇಕಾಗಿತ್ತು ಅಂದರೆ ಎಲ್ಲ ಇಲಾಖೆಗಳನ್ನು ಒಟ್ಟಿಗೆ ಸೇರಿಸಬೇಕು, ಒಂದು ಕೋಆರ್ಡಿನೇಟ್ ಮಾಡಬೇಕು, ಎರಡನೇದು ಇಲ್ಲಿ ಯಾವುದು ಬೇಕು ನಮಗೆ ಮೇಜರ್ ಪ್ರಾಜೆಕ್ಟ್ಸ್ಗಳು ಏನು ಆಗಬೇಕು ಅದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ನಾವು ಎಲ್ಲಿ ನಾವು ಫೈನಾನ್ಷಿಯಲ್ ಕ್ಲೋಜರ್ ಮಾಡ್ಬೋದು, ಬೇರೆ ಬೇರೆ ಫೈನಾನ್ಷಿಯಲ್ ಏಜೆನ್ಸಿಯಿಂದ ಕೊಡಿಸಿದ್ದ ಅದು ಯಾವ ರೀತಿ ನಾವು ಮಾಡಿಸುವ ಈ ಚಿಂತನೆಯನ್ನು ಮಾಡಬೇಕು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಎನ್ನುವುದು ಕ್ಯಾಟಲಿಸ್ಟ್ ಆಗಿ ವರ್ಕ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಮಾಡಿದ್ದು ಉದ್ದೇಶ ಅದು, ಆದರೆ ಇವತ್ತಿನವರೆಗೂ ಆ ಉದ್ದೇಶ ಸಫಲ ಆಗಿಲ್ಲ. ಇವತ್ತಿನವರೆಗೂ ಅದರಲ್ಲಿ ನಾವೆಲ್ಲ ಸದಸ್ಯರು ಕೂಡ ಇಲ್ಲ, MLAs ಅದರಲ್ಲಿ ಸದಸ್ಯರು ಕೂಡ ಇಲ್ಲ. ಅದರಲ್ಲಿ ಕೆಲವು ಅಂದರೆ ಅದು ನಾನು ಹೇಳ್ತಾ ಅದು ಇಡೀ ಏನು ಮಾಡಬೇಕು ಅಂತಿತ್ತು ಅದನ್ನ ಮಾಡ್ತಾ ಕಾರಣ ಅದ್ರ ಒಳಗೆ ಇರುವವರಿಗೆ ಕಣ್ಣೋಟ ಇಲ್ಲ, ಸರ್ಕಾರ ಅದಕ್ಕೆ ಒಂದು ಕಣ್ಣೋಟ ಕೊಟ್ಟಿಲ್ಲ. ಅದೇ ಸಮಸ್ಯೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಒಂದ್ಸರಿ ನಮ್ಮ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಆಗುವಾಗ ಅದಕ್ಕೆ ನಾವು ಶಾಸಕರು ಅದಕ್ಕೆ ಸದಸ್ಯರ ಕೂಡ ಆಗಿದ್ದೆವು. ಅಲ್ಲಿ ಏನು ಮಾಡುದು, ಅಲ್ಲಿ ಏನು ಮಾಡಿದ್ರು ಅಂದ್ರೆ ಸ್ವಲ್ಪ 10 ಕೋಟಿ ರೂಪಾಯಿ, 15 ಕೋಟಿ ರೂಪಾಯಿ, 30 ಕೋಟಿ, 20 ಕೋಟಿ ರೂಪಾಯಿಯನ್ನು ಅಲ್ಲಿಗೆ ಅನುದಾನ ಕೊಟ್ಟರು ಸರ್ಕಾರ. ಎಲ್ಲರೂ ಕೂತ್ಕೊಂಡ್ರು ಸಚಿವರ ಅಧ್ಯಕ್ಷತೆಯಲ್ಲಿ ಅದನ್ನು ಹಂಚಿಕೊಳ್ಳಿಕ್ಕೆ. ಆಗ ನಾನು ಒಂದು ಮಾತು ಹೇಳಿದೆ, ನೀವು ಶಾಸಕರಿಗೆ ಈ ದುಡ್ಡನ್ನು ಹಂಚಿಕೊಂಡು ಈ ಕೆಲಸ ಆ ಕೆಲಸ ಎಲ್ಲಿ ಚಿಕ್ಕ ಚಿಕ್ಕ ಸೇತುವೆ ಮಾಡಲಿಕ್ಕೆ ನೀವು ಮಾಡಿದ್ರೆ ಇದಕ್ಕೆ ಯಾತಕ್ಕೆ ಬೇಕು? ಪ್ರಾಧಿಕಾರ ಯಾತಕ್ಕೆ ಬೇಕು? ಇದಕ್ಕೆ ಜಿಲ್ಲಾ ಪಂಚಾಯತ್ ಮಾಡ್ಬೋದು ಆ ಕೆಲಸ, ಅಥವಾ ಕಾರ್ಪೊರೇಷನ್ ಮಾಡ್ಬೋದು, ಗ್ರಾಮ ಪಂಚಾಯತ್ ಮಾಡಬಹುದು. ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಅಂತ ನೀವು ರಚನೆ ಮಾಡಿದ ನಂತರ ಅದರ ಚಿಂತನೆ ಜಿಲ್ಲಾ ಪಂಚಾಯತ್ಗಿಂತ ಕಾರ್ಪೊರೇಷನ್ಗಿಂತ ವಿಭಿನ್ನವಾಗಿರಬೇಕು. ಅದು ಯಾತಕ್ಕೆ ಅಂದ್ರೆ ಯೋಜನೆಯನ್ನು ಕೊಡಬೇಕು, ಚಿಂತನೆಯನ್ನು ಕೊಡಬೇಕು, ಎಲ್ಲಿ ಹಣವನ್ನು ಯಾವ ರೀತಿ ತರಿಸಬಹುದು, ಹೇಗೆ ಯೋಜನೆ ಅನುಷ್ಠಾನ ಮಾಡಬಹುದು, ಆ ಬಗ್ಗೆ ಒಂದು ವಿಶೇಷ ಚಿಂತನೆ ಮಾಡದಿದ್ರೆ ನೀವು ಇನ್ನೊಂದು ಜಿಲ್ಲಾ ಪಂಚಾಯತ್, ಇನ್ನೊಂದು ಕಾರ್ಪೊರೇಷನ್, ಇನ್ನೊಂದು ಗ್ರಾಮ ಪಂಚಾಯತ್ ಆದಾಗಿ ಇದೊಂದು ಆಯ್ತು ಅಂತ ಹೇಳಿದೆ. ಅವ್ರು ಎಪ್ರಿಷಿಯೇಟ್ ಮಾಡಿದ್ರು, ಅದು ಮುಂದೆ ಹೋಗಿಲ್ಲ. ಇವತ್ತಿಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಅದೇ ಸರ್, ಅದನ್ನು ಬದಲಾಯಿಸಬೇಕು. ಅದು ಮಾಡಿದ್ರೆ ತಾವು ಹೇಳಿದಾಗೆ ನಮ್ಮ ಈ ಕರಾವಳಿಯ ಉದ್ಯಂತ ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬಹುದು, ನಾವು ಕೈಗಾರಿಕೆಗಳ ಬಗ್ಗೆ ಚಿಂತನೆ ಮಾಡಬಹುದು, ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್, ಒಂದು ಪ್ರಶ್ನೆ ಕೇಳಬೇಕು. ಯಾವತ್ತಿಂದ ಬಹಳಷ್ಟು ಜನ ಮಂಗಳೂರು ಪ್ರವೇಶ ಮಾಡುವಾಗ ಈ ಪ್ರಶ್ನೆಗಳು ಹುಟ್ಟಿಕೊಳ್ತದೆ. ರಾತ್ರಿ ಸಮಯದಲ್ಲಿ ಪ್ರವೇಶ ಮಾಡುವಾಗ ರಸ್ತೆಯಲ್ಲಿ ಲೈಟ್ ಇಲ್ಲದ ಸಂದರ್ಭ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನೀವು ಮುಕ್ಕದಿಂದ ಪ್ರವೇಶ ಮಾಡಿದರೆ ಕೂಳೂರು ಚೌಕಿವರೆಗೂ ಕೂಡ ವಿದ್ಯುತ್ ದೀಪಗಳು, ಅದು ಕೆಲವೊಮ್ಮೆ ಎಲ್ಲೋ ಕೆಲವು ವಿದ್ಯುತ್ ಕಂಬಗಳಿಗೆ ನಗರ ಪಾಲಿಕೆಯವರು ಒಂದು ಲೈಟ್ಗಳನ್ನು ಹಾಕಿರ್ತಾರೆ. ಬಿಟ್ಟರೆ ಒಂದು ಸೈಂಟಿಫಿಕ್ ಆದಂಥ ಒಂದು ಪಕ್ಕ ಪ್ಲಾನಿಂಗ್ ಅನ್ನು ಮಾಡಿಲ್ಲ. ಈಗ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಅಲ್ಲಿ ನಡುವೆನೇ ಲೈಟ್ಗಳನ್ನು ಹಾಕ್ಕೊಂಡು ಬರ್ಬೋದಾಗಿತ್ತು. ಇದು ಮುಕ್ಕಾದ ಪ್ರವೇಶವಾಗಿರಲಿ, ಅಥವಾ ನಮ್ಮ ಮಂಗಳೂರಿನ ಅಡ್ಯಾರ್ನಿಂದ ಪ್ರವೇಶ ಮಾಡೋದಾಗಿರಲಿ, ಅಥವಾ ತೊಕ್ಕೋಟಿನಿಂದ ಪ್ರವೇಶ ಆಗಿರಲಿ, ಕತ್ತಲ ಲೋಕಕ್ಕೆ ಪ್ರಯಾಣ ಮಾಡಿದ ಹಾಗೆ ಮಂಗಳೂರು ನಗರಕ್ಕೆ ಅಂತ ಅನ್ನುವಂಥದ್ದು ಯಾಕೆ ಆಗಲಿ? ಇದು ಸಮನ್ವಯತೆ ಕೊರತೆಯೋ? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಿಡ್ತಾ ಇಲ್ಲ, ನಗರ ಪಾಲಿಕೆಗೆ ಆಗ್ತಾ ಇಲ್ಲ, ಇಂಥ ಸಮಸ್ಯೆಗಳು ಏನು ಸಮಸ್ಯೆಗಳು ಅಂತ? ಆ್ಯಕ್ಚುಲಿ ಇದು ವಿದ್ಯುತ್ ದೀಪವನ್ನು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಹಾಕಿಕೊಂಡು ನಗರ ಪ್ರವೇಶ ಮಾಡುವಾಗ ಹಾಕ್ಕೊಂಡು ಹೋಗುವಂಥ ಜವಾಬ್ದಾರಿ ಬರುವುದು ನನ್ನ ಲೆಕ್ಕದಲ್ಲಿ ಕಾರ್ಪೊರೇಷನ್ಗೆ. ಅದು ಅವರು ರಾಷ್ಟ್ರೀಯ ಹೆದ್ದಾರಿಯವರು ಆ ವಿದ್ಯುತ್ತಿನ ಒಂದು ವ್ಯವಸ್ಥೆ ಮಾಡೋದಿಲ್ಲ. ಆದರೆ ಬಹುಶಃ ಎಲ್ಲೋ ಕಾರ್ಪೊರೇಷನ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಎರಡೂ ಕೂತ್ಕೊಂಡು ಕಾರ್ಪೊರೇಷನ್ ಇದು ಅವಶ್ಯಕತೆ ಇದೆ ಅಂತ ರಾಷ್ಟ್ರೀಯ ಹೆದ್ದಾರಿಯವರಿಗೆ ಮನದಟ್ಟು ಮಾಡಿ ಅವ್ರನ್ನ ಅನುಮತಿ ತೆಗೆದುಕೊಂಡು ಈ ಒಂದು ಕಂಬಗಳನ್ನು ಹಾಕುವಂಥ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಒಂದು ವೇಳೆ ಅದಕ್ಕೆ ಅನುದಾನ ನನಗೆ ಇದನ್ನು ತಾವು ನನ್ನ ಗಮನಕ್ಕೆ ಪುನರಾಜ್ ಅವರು ಇದ್ದಾಗ ಈ ಬಗೆಗೆ ಒಂದು ಸಭೆಗಳನ್ನು ನಡೆಸಿಲ್ಲ. ಆದರೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನ ಅಲ್ಲೆಗೆಳೆದರು ಅನ್ನುವಂಥ ಒಂದು ಅಭಿಪ್ರಾಯಗಳು. ಅವರು ರಾಷ್ಟ್ರೀಯ ಹೆದ್ದಾರಿ ನಾರ್ಮಲಿ ಅವ್ರು ಏನಂದ್ರೆ ಬಹಳ ಕನ್ಸರ್ವೇಟಿವ್ ಅವರು. ಆದರೆ ನಾವು ಅದಕ್ಕೆ ಸ್ವಲ್ಪ ನಿರಂತರವಾಗಿ ಪ್ರಯತ್ನ ಪಟ್ಟು, ಯಾಕಂದರೆ ನಾನು ಹಿಂದೆ ಕುಡ್ಸೆಂ ಪ್ರಾಜೆಕ್ಟ್ ಅನ್ನು ಮಾಡುವಂಥ ಸಮಯದಲ್ಲಿ ನಾವು ಅದಕ್ಕೆ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜಿಗೆ ಕೆಲವು ಅನುಮತಿಗಳು ಬೇಕಾಗಿದ್ದು. ಕರ್ನಾಟಕ ಸರ್ಕಾರದ ವತಿಯಿಂದ ನಾವು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟೊಂದು ಪ್ರಯತ್ನ ಪಟ್ಟಾಗ ನಮಗೆ ಕೇವಲ ಕೆಲವು ಅನುಮತಿ ತೆಕ್ಕೊಳ್ಳಿಕ್ಕೆ 2 ವರ್ಷ 2.5 ವರ್ಷ ತಗಲ್ತಿತ್ತು. ಅಂದರೆ ಅಷ್ಟು ಕನ್ಸರ್ವೇಟಿವ್ ಇದ್ದಾರೆ ಅವರು.
ಆದರೆ ಇದಕ್ಕೆ ನಿರಂತರ ಪ್ರಯತ್ನ ಮಾಡ್ಬೋದು ಈ ಬಗ್ಗೆ. ಯಾಕಂದ್ರೆ ಮುಕ್ಕ ಕಡೆದು ನನಗೆ ಸಮಸ್ಯೆ ನನ್ನ ಕ್ಷೇತ್ರ ಬರೋಲ್ಲ, ಆದರೆ ಕಣ್ಣೂರು ಕಡೆಗೆ ಸಹ ನನಗೆ ಕಣ್ಣೂರು ಕಡೆಯಲ್ಲಿ ನನಗೆ ಬರ್ತದೆ, ಆ ಮಸೀದಿಯಿಂದ ಈಚೆಗೆ ನನಗೆ ಬರ್ತದೆ. പക്ഷേ ಈ ಸಮಸ್ಯೆಯನ್ನು ನಾನು ಬಹುಶಃ ಅವರ ಜೊತೆಯಲ್ಲಿ ತಗೊಳ್ಳಿಕ್ಕೆ ಆಲೋಚನೆ ಮಾಡ್ತೀನಿ. ಓಕೆ, ಈಗ ಒಬ್ಬರು ನೇರ ಸಂಪರ್ಕದಲ್ಲಿ ಒಬ್ಬರು ಕರೆ ಮಾಡಿದ್ದಾರೆ, ವಸಂತ್ ಅವರು. ನಮಸ್ಕಾರ ವಸಂತ್ ಅವರೇ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಅಭಿಪ್ರಾಯಗಳೇನು? MLA ಇದ್ದಾರೆ, ಮಾತಾಡಿ, ಅಭಿಪ್ರಾಯ ತಿಳಿಸಿ. ಸರ್, ಪ್ರವಾಸೋದ್ಯಮ ಬಗ್ಗೆ ಮಾತಾಡೋ ಬದಲು ನಮ್ಮ ಮಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ, ಈಗ ಮಳೆಗಾಲ ಬರ್ತಾ ಇದೆ, ನೀವು ಮೋಸ್ಟ್ ಆಫ್ ದಿ ಪ್ಲೇಸ್ ರಸ್ತೆಗಳನ್ನು ನೋಡಿ, ಈಗ ಕಂಕನಾಡಿ ಏರಿಯಾ ನೋಡಿ ಅಥವಾ ಕೆಲವು ಕಡೆ PVS ಏರಿಯಾ ನೋಡಿ, ರಸ್ತೆಗಳು ಯಾವ ತರ ಸಹ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಎಕ್ಸಾಂಪಲ್ ನೀವು PVS ಸರ್ಕಲ್ನೇ ನೋಡಿ, ಆ ಸರ್ಕಲ್ ಅಲ್ಲಿ ಒಂದು ಜೀಪ ಇಲ್ಲ, ಅಂದ್ರೆ ರಾತ್ರಿ ಅದು ಸರ್ಕಲ್ ಅಲ್ಲಿ ಯಾವ ನೋಡಿದ್ರೆ ಕಂಜೆಷನ್ ಆಗ್ತಾನೆ ಇದೆ. ಮತ್ತೆ ಆ ರೋಡ್ ಅನ್ನು ವೈಡ್ ಮಾಡ್ಲಿಕ್ಕೆ ಅಲ್ಲಿರೋ ಅಂಗಡಿಯನ್ನು ಒಂದು ವರ್ಷದ ಮೊದ್ಲೇ ತೆಗ್ದಿದ್ದಾರೆ, ಆ ರೋಡ್ ಇನ್ನೂ ವೈಡ್ ಆಗಿಲ್ಲ. ಕಾರ್ಪೊರೇಷನ್ ಬಂದು 2 ವರ್ಷ ಆಯ್ತು. ನಾವು ಕಾರ್ಪೊರೇಷನ್ ಅಲ್ಲಿ ಕಾಂಗ್ರೆಸ್ಗೆ ಯಾಕೆ ವೋಟ್ ಕೊಟ್ಟದು? ಅವರಿಂದ ನಾವು ಕೆಲವು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂತ ಹೇಳಿ. ಆ ರೋಡ್ ಈಗ ವೈಡ್ ಆಗಿಲ್ಲ. ನೀವು PVS ಇಂದ ಸಾಧಾರಣ ಜ್ಯೋತಿ ಹತ್ರ ಹೋಗ್ಬೇಕಾದ್ರೆ 1 ಗಂಟೆ ತಗೊಳುತ್ತೆ. ಇದಕ್ಕೊಂದು ಪ್ಲಾನ್ ಅಂತ ಇದು ಇವ್ರ ಹತ್ರ ಇಲ್ಲವಾ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಈಗ ಎಲ್ಲ ಟ್ರಾಫಿಕ್ ಸಿಗ್ನಲ್ ಆಗ್ಲಿಕ್ಕೆ ಎಲ್ಲ ಸಿಗ್ನಲ್ ಅಲ್ಲಿ ಆ ಕೇಬಲ್ ಹಾಕಿದ್ದಾರೆ ಟ್ರಾಫಿಕ್, ಅಲ್ಲೆಲ್ಲ ಹೊಂಡಾಗಿದೆ. ಇನ್ನು 1 ತಿಂಗಳು ಹೋದ್ರೆ ಮಳೆಗಾಲ, ಮತ್ತೆ ಎಲ್ಲ ಕೆಲಸ ನಿಂತು ಹೋಗುತ್ತೆ. ನೀವು ನೋಡಿ, ಒಂದು ನವೆಂಬರ್ ವರೆಗೆ ಇವರು ಯಾರು ಕೆಲಸ ಮಾಡುದಿಲ್ಲ. ಇದಕ್ಕೆಲ್ಲ ಏನು ಕಾರಣ, ಏನು ಯಾವಾಗ ಮಾಡೋದು ಕೆಲಸ ಅಂತ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಒಂದು ಶಾಸಕರಿಂದ ಏನು ಮಾತನ್ನು ಹೇಳಿ. ಎಸ್ ಧನ್ಯವಾದಗಳು. ನಮ್ಮ ಜೊತೆ ಅಲ್ಲ, ಖಂಡಿತ ಅವ್ರು ಹೇಳುದು ಸರಿ ಇದೆ. ಯಾಕೆಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಹಲವಾರು ಸಮಸ್ಯೆಗಳು ನಾವೀಗ ಎದುರಿಸ್ತಾ ಇದ್ದೀವಿ. ಒಂದುಗಳು ಸಕಾಲದಲ್ಲಿ ಈಗ ತೋಡುಗಳು, ಯಾಕಂದ್ರೆ ಇದು ಎಲ್ಲ ಚಿಕ್ಕ, ಯಾಕಂದ್ರೆ ಪ್ರವಾಸೋದ್ಯಮ ಎಂದಾಕ್ಷಣ ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ರಸ್ತೆಗಳು, ಮೂಲಭೂತ ಸೌಕರ್ಯಗಳು, ಅಲ್ಲಿ ಎಲ್ಲಿ ನಮ್ಮ ಸಿಟಿ ಇದೆ ಆ ಸಿಟಿಯ ಬಗ್ಗೆ ಸಹ ಒಂದು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಫೋಕಸ್ ಮಾಡಬೇಕಾಗ್ತದೆ. ಒಂದು ವೇಳೆ ಸಿಟಿಯ ಒಳಗೆ ಸರಿಯಾಗಿ ರಸ್ತೆಗಳೇ ಇಲ್ಲದಿದ್ದರೆ ಅಥವಾ ಹೋಗುವಂಥ ಕಂಜೆಷನ್ ಇದ್ದರೆ ಜನ ಯಾರು ಬರಲಿಕ್ಕೂ ಇಷ್ಟಪಡೋದಿಲ್ಲ. ಈ ಬಗ್ಗೆ ನಾವು ಇಮಿಡಿಯೇಟ್ ಆಗಿ ನಾವು ಏನಂದರೆ ಕಾರ್ಪೊರೇಷನ್ ಸ್ಪಂದನೆ ಮಾಡಲೇಬೇಕು. ಕಾರ್ಪೊರೇಷನ್ ಮೇಲೆ ನಾವೀಗ ಕೇಬಲ್ಗೆ ಅಂಡರ್ಗ್ರೌಂಡ್ಗೆ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಆ ಕೇಬಲ್ನ ಅವ್ರು ಸರಿಯಾಗಿ ಹಾಕ್ತಾರಾ, ಹಾಕಿಲ್ಲದಿದ್ದರೆ ಅವ್ರ ಮೇಲೆ ಫೈನ್ ಹಾಕುದಾ ಅಥವಾ ಅವರ ಅನುಮತಿಯನ್ನು, ಯಾಕಂದರೆ ಕೇಬಲ್ನವ್ರದ್ದು ಬಹಳಷ್ಟು ಕಂಪ್ಲೇಂಟ್ಗಳು ನನಗೂ ಬಂದಿದೆ. ಯಾಕಂದರೆ ಅವರು ಸಿಕ್ಕಿದಲ್ಲೆಲ್ಲ ಕೇಬಲ್ನವರು ಹಾಕಿಬಿಡ್ತಾರೆ, ಜನರಿಗೆ ಮತ್ತೆ ಅವರು ಕ್ಯಾರೆ ಮಾಡೋಲ್ಲ. ಜನರು ಹೇಳಿದರೆ, ನಾನು ಹಲವಾರು ಸಾರಿ ಅವರ ನಮ್ಮ ಇಂಜಿನಿಯರ್ಸ್ಗೆಲ್ಲ ಹೇಳಿ ಹೋಗಿ ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಚೆಕ್ ಮಾಡಿ ಸರಿ ಮಾಡಿಸಿ ಅದನ್ನು ಹೇಳಿ. ಯಾಕಂದರೆ ಸಿಕ್ಕಾಬಿಟ್ಟೆ ಅವರಿಗೆ ನಾವು ಫ್ರೀ ಫಾರ್ ಆಲ್ ಇದ್ದ ಹಾಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಕೇಬಲ್ನವ್ರಿಗೆ. ಅದು ಸಮಸ್ಯೆ ಇದೆ. PVS ಅವರು ಹೇಳಿದ್ದು ನನಗೆ ಅನಿಸ್ತದೆ, ಕಾಂಕ್ರೀಟ್ ಮಾಡುವಾಗ ಅಲ್ಲಿ ಸಿಗ್ನಲ್ ಲೈಟಿಂಗ್ ತೆರವು ಮಾಡಿದ್ದು ಮತ್ತೆ ಹಾಕಿದ್ರು ಅಲ್ಲಿ ಪಕ್ಕದಲ್ಲಿ ಒಂದು ಕಟ್ಟಡವನ್ನು ತೆರವು ಮಾಡಿದ್ರು, ಜಾಗ ತೆಕ್ಕೊಂಡ್ರು. ಆ ಸಮಯದಲ್ಲಿ ತೆರವು ಮಾಡುವಾಗ ಮಹಾನಗರ ಪಾಲಿಕೆ ಅವರಿಗೊಂದು ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುಶಃ ಈ ಆಶ್ವಾಸನೆಯನ್ನು ಮಹಾನಗರ ಪಾಲಿಕೆ ಪೂರೈಸಬೇಕಾಗ್ತದೆ. ಯಾಕಂದ್ರೆ ಯಾರಿಗೂ ಒಂದು ಆಶ್ವಾಸನೆ ಕೊಟ್ಟು ಏನಾದ್ರೂ ಹೇಳಿದ್ರೆ ಅದನ್ನು ಪೂರೈಸುವಂತ ಅವಶ್ಯಕತೆ ಇದೆ. ಮತ್ತೆ ಅದನ್ನು ಫ್ರೀ ಲೆಫ್ಟ್ ಅನ್ನು ತೆಕ್ಕೊಳ್ಬೇಕಾಗ್ತದೆ. ತೆಕ್ಕೊಳ್ಳದಿದ್ರೆ ಅದು ಈ ಒಂದು ಆಶ್ವಾಸನೆಯನ್ನು ಇವತ್ತಿಗೂ ಪೂರೈಸಲಿಕ್ಕೆ ಮಹಾನಗರ ಪಾಲಿಕೆ ಆಗಿಲ್ಲ. ಅದರ ಬಗ್ಗೆ ಬಹುಶಃ ನಾವು ಇನ್ನು ಒತ್ತಡವನ್ನು ಹಾಕಿಬಿಟ್ಟು ಅದನ್ನು ಪೂರೈಸುವಂತ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಮೂರನೇದಾಗಿ ನಮಗೆ ಸಮಸ್ಯೆ ಬಂದದ್ದು ಏನಂದ್ರೆ ಜನರಿಗೆ ನಡೆದಾಡ್ಲಿಕ್ಕೆ ಸಿಟಿ ಒಳಗಡೆ ಅದು ದೊಡ್ಡ ಸಮಸ್ಯೆ ಬಂದಿದೆ. ಫುಟ್ಪಾತ್ಗಳಿಲ್ಲ. ಇವತ್ತಿಗೆ ಎಷ್ಟು ನಾವು ಟೆಂಡರ್ಗಳನ್ನು ಹಾಕಿ ಮಾಡಿದೆವು, ಕೆಲವಷ್ಟು ಸಾರಿ ಟೆಂಡರ್ಗಳು ಬಂದಿಲ್ಲ, ಟೆಂಡರ್ ತಗೊಳ್ಳಿಕ್ಕೆ ಗುತ್ತಿಗೆದಾರರು ಮುಂದೆ ಬಂದಿಲ್ಲ. ಬಟ್ ಈಗ ನಾವು ಅದನ್ನು ಕೆಲವು ಗುತ್ತಿಗೆದಾರರಿಗೆ ಅವರ ಮನವೊಲಿಸಿ ಕೊಟ್ಟಿದ್ದೀವಿ. ಈಗ ಅದನ್ನು ಆರಂಭ ಮಾಡಿಸಬೇಕು. ಯಾಕಂದರೆ ಫುಟ್ಪಾತ್ ಆಗದಿದ್ರೆ ನಮಗೆ ರಸ್ತೆಯ ಮೇಲೆ ವಾಹನಗಳಿಗೂ ಹೋಗ್ಲಿಕ್ಕೆ ಕಷ್ಟ, ಜನರಿಗೂ ಹೋಗ್ಲಿಕ್ಕೂ ಕಷ್ಟ. ಇದೊಂದು ನಮ್ಮದು ನಿರಂತರ ಸಮಸ್ಯೆ ಇದೆ. ಆದರೆ ಕಳೆದ ಒಂದೂವರೆ ವರ್ಷದಿಂದ ನಾವು ಗುತ್ತಿಗೆದಾರರ ಹಿಂದೆ ಇದ್ದೀವಿ. ಒಂದೊಂದು ಫುಟ್ಪಾತಿಗೆ ಕೆಲವು 6ನೇ ಸಾರಿ ಬಿಡ್ ಆಗಿದೆ ಕಾರ್ಪೊರೇಷನ್ನಲ್ಲಿ. 6 ಕಾಲ್ಸ್ ಆಗಿವೆ. 6 ಕಾಲ್ ಆದರೂ ಕೂಡ ಗುತ್ತಿಗೆದಾರರು ಅದಕ್ಕೆ ಹಾಕುವುದಿಲ್ಲ. ಕಾರಣ ಅಂದರೆ ಸಮಸ್ಯೆ ಅಷ್ಟೇ. ನಾವು ಏನೋ ಒಂದು ಎಸ್ಟಿಮೇಟ್ ಮಾಡಿರ್ತಾರೆ ನಮ್ಮ ನಾರ್ಮಲ್ ಆಗಿ, ಆದರೆ ಫುಟ್ಪಾತ್ಗಳನ್ನು ಸಿಟಿ ಒಳಗಡೆ ಮಾಡುವಾಗ ಅದು ಆಗಿದಾಗಲೇ ಗೊತ್ತಿರ್ತದೆ ಅದರ ಒಳಗೆ ಏನು ಸಮಸ್ಯೆಗಳು ಇರ್ತವೆ ಅಂತ. ಕೇಬಲ್ಗಳು ಇರ್ತವೆ, ಇಲೆಕ್ಟ್ರಿಕಲ್ ಪೈಪ್ಗಳು ಇರ್ತವೆ, ಇನ್ನೊಂದು ಇರ್ತದೆ, ಕಟ್ ಆಗ್ತದೆ. ಇದಕ್ಕೆಲ್ಲ ಮತ್ತೆ ಅದನ್ನು ನೋಡಿ ಆಗಿಂದಾಗಿ ಅವರಿಗೆ ಆಗಿರುವಂಥ ಏನು ಖರ್ಚು ಇದೆ, ನಷ್ಟ ಇದೆ, ಅದನ್ನು ಕೊಡುವಂಥ ವ್ಯವಸ್ಥೆ ಅದು ನಾರ್ಮಲ್ ಆಗಿ ಮಹಾನಗರ ಪಾಲಿಕೆ ಒಪ್ಪೋದಿಲ್ಲ ಅದಕ್ಕೆ. ಯಾಕಂದರೆ ಅದನ್ನು ಹೇಗೆ ಅಸೆಸ್ ಮಾಡುವುದು ಅಂತ. ಈಚೆಯಿಂದ ಇವರು ಆ ಸಮಸ್ಯೆಗಳೇ ಬೇಡ ನಮಗೆ ಅಂತ ಗುತ್ತಿಗೆದಾರ ಅಂತ, ಅದಕ್ಕಿಂತ ರಸ್ತೆ ಮಾಡ್ತೀವಿ, ಇದು ಫುಟ್ಪಾತ್ ಬೇಡ ಅಂತ. ಇಲ್ವೇ ಫುಟ್ಪಾತ್ ಮತ್ತು ರಸ್ತೆ ಒಟ್ಟಿಗೆ ಕೊಡಬೇಕು.
ಎರಡು ಕೊಟ್ಬಿಟ್ಟು ಒಟ್ಟಿಗೆ, ಅದು ಹಿಂದೆ ಕೊಡ್ಲಿಲ್ಲ. ಈಗ ನಾವು ಮಾಡುವಂತ ಪ್ರಶ್ನೆ ಇದೆ. ಅಂದ್ರೆ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಫುಟ್ಪಾತ್, ರಸ್ತೆ ಮತ್ತು ಅದರ ವಿದ್ಯುತ್ ದೀಪಗಳು ಇವೆಲ್ಲವನ್ನು ಒಟ್ಟಿಗೆ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಮಾಡಲಿಲ್ಲ ಅಂದ್ರೆ ಒಂದಾಯ್ತು, ಒಂದು ಸಾರಿಗೆ ಹಿಂದೆ ಏನಾಯ್ತು, ದುಡ್ಡು ಸ್ವಲ್ಪ ಬರುವಾಗ ಒಂದ್ಸರಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋಣ, ಎಲ್ಲವನ್ನು ನಾವು ಒಂದೇ ಸಾರಿ ಎಲ್ಲ ಬಿರಿಯಾನಿ ತಿನ್ನೋದಕ್ಕಿಂತ ಗಂಜಿ ಊಟ ಆದ್ರೂ ಮಾಡಿ ಮುಗಿಸೋಣ ಮೊದಲು ಅಂತ ಭಾವನೆ. ಎಸ್, ಒಬ್ರು ಕರೆಯಲ್ಲಿದ್ದಾರೆ, ವಾಲ್ಟರ್ ಅವರು ಮಂಗಳೂರಿನಿಂದ. ನಮಸ್ಕಾರ ವಾಲ್ಟರ್ ಅವರೇ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ ವಾಲ್ಟರ್ ಅವರೇ. ಎಸ್, ಮತ್ತೆ ಪ್ರಯತ್ನ ಮಾಡಬೇಕು ಸರ್. ಇಲ್ಲಿ ಮತ್ತೊಂದು ನಾನು ಪ್ರಶ್ನೆಯನ್ನು ಈಗಾಗಲೇ ನಾನು ಈ ನಡುವೆ ಕೇಳಬೇಕು ಅಂತಿದೆ. ಈಗ ಈ ಸಿಗ್ನಲ್ ಲೈಟ್ಗಳು ಅದ್ರ ಅಲ್ಲೆಲ್ಲಿ ಕೆಲವು ಕಡೆಗಳಲ್ಲಿ ತೆರವುಗೊಳಿಸಲಾಗಿರೋದನ್ನು ಹಾಕಿದೆ ಅಂತ ಅನ್ನುವಂಥದ್ದು. ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೋಆರ್ಡಿನೇಷನ್ಗಳು, ಅಲ್ಲ ಸಿಗ್ನಲ್ ಲೈಟ್ಗಳನ್ನು ಎಲ್ಲಿ ಹಾಕಬೇಕು ಅನ್ನುವಂಥ ಒಂದು ಪ್ಲಾನಿಂಗ್, ಇಂಥಲ್ಲಿ ಸಿಗ್ನಲ್ ಲೈಟ್ ಹಾಕಬೇಕು ಅಂತೇಳಿ ಈಗ ಬಲ್ಮಠದಲ್ಲಿ ಹಾಕಲಾಗಿದೆ, ಜ್ಯೋತಿಯಲ್ಲಿ ಹಾಕಲಾಗಿದೆ, ಕಂಕನಾಡಿಯಲ್ಲೂ ಹಾಕಲಾಗಿದೆ. ಸೊ ಇಲ್ಲೆಲ್ಲ ಯೋಜನೆಗಳು ಬೇಕಾಗ್ತದೆ. ಮತ್ತು ಸಿಗ್ನಲ್ ಲೈಟ್ ಅನ್ನೋದು ಅನಿವಾರ್ಯ ಅಂತಲೂ ಕೂಡ ಆಗಿಬಿಟ್ಟಿದೆ. ಒಂದೊಮ್ಮೆ ನೀವು ಸಿಗ್ನಲ್ ಲೈಟ್ ತೆರವುಗೊಳಿಸಿದ ಕೂಡಲೇ ವಾಹನ ಚಾಲಕರು ನಿಯಮ ಮೀರಿ ಚಲಾಯಿಸುವಂಥ ಪರಿಸ್ಥಿತಿಗೆ ಬಂದು ಬಿಡ್ತಾರೆ ಮತ್ತು ಅದೊಂದು ಆ ಒಂದು ಚಲಾವಣೆಗೆ ಬಂದು ಬಿಡ್ತದೆ. ಸಹಜವಾಗಿ ನಮಗೆ ಹೇಗೆ ಬೇಕಾದರೂ ನಾವು ಚಲಿಸ್ತಾ ಇರ್ಬೋದು, ನಾವು ಹೋಗ್ತಾ ಇರ್ಬೋದು ಅನ್ನುವಷ್ಟರ ಮಟ್ಟಿಗೆ ಬರ್ತದೆ. ಹಾಗಾಗಿ ನಗರ ಬೆಳೆದಾಗ ಸಿಗ್ನಲ್ ಲೈಟ್ಗಳು ಅನಿವಾರ್ಯ ಅಂತ ಅನ್ನುವಂಥದ್ದು. ಇಲ್ಲಿ ಯಾಕೆ ಆ ಪ್ಲಾನಿಂಗ್ಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ? ನಮ್ಮ ಟ್ರಾಫಿಕ್ ಬಗ್ಗೆ ನಾನು ಸಮಸ್ಯೆಗೆ ಉತ್ತರ ಕೊಡೋದಾದ್ರೆ ಎರಡು ವಿಧ ಇದೆ. ನೀವು ಬೆಂಗಳೂರು ನಗರಕ್ಕೆ ಹೋದ್ರೆ ಒಂದು ಕಾರನ್ನು ತಿಳ್ಕೊಂಡು ಚಲಾಯಿಸಿದ್ರೆ ಒಂದು ಕಡೆಯಿಂದ ನೀವು ಇನ್ನೊಂದು ಮೈಲು ಕಿಲೋಮೀಟರ್ ಗಟ್ಟಲೆ ಅದು ಒನ್ ವೇ ಇರ್ತದೆ. ನಂತರ ನೀವು ಎಷ್ಟೋ ಕಿಲೋಮೀಟರ್ ಹೋಗಿ ಟರ್ನ್ ಮಾಡಿಕೊಂಡು ನೀವು ಇನ್ನೊಂದು ಲೇನಿಗೆ ಬರಬೇಕಾಗ್ತದೆ. ಒಪ್ಪುವುದಿಲ್ಲ, ಅದಕ್ಕೆ ಒಪ್ತೀವಿ ನಾವು. ಅಲ್ಲಿ ಬೆಂಗಳೂರಿನಲ್ಲಿ ಅದಕ್ಕೆಲ್ಲ ಮಾಡ್ಲಿಕ್ಕೆ ಒಪ್ತೀವಿ. ಅಲ್ಲಿ ಜನ ಏನೂ ಬೇಜಾರು ಮಾಡೋದಿಲ್ಲ, ಆಯ್ತು ಬದಲಾವಣೆ ಮಾಡಿದ್ರೆ ಎಲ್ಲವೂ ನಮ್ಮ ಒಳ್ಳೇದಕ್ಕೆ. ಆದರೆ ಇಲ್ಲಿ ನಾವು ಒನ್ ವೇ ಮಾಡಿದರೆ ಒಪ್ಪುದಿಲ್ಲ ನಾವು. ನಮಗೆಲ್ಲ ಹಿಂದಿನ ಯಾವುದೇ ಬದಲಾವಣೆಗೆ ನಾವು ಇಮಿಡಿಯೇಟ್ ಆಗಿ ನಾವು ಹೋಗೋದಿಲ್ಲ. ನಾನು ಹೇಳುದು, ನಗರ ಬೆಳೆದಾಗ ಆರಂಭದಲ್ಲಿ ಸಮಸ್ಯೆ ಆಗ್ತದೆ, ಕೆಲವು ಕಡೆಯಲ್ಲಿ ನಾವು ಒನ್ ವೇ ಮಾಡಲೇಬೇಕಾಗ್ತದೆ. ಆಗ ಮಾತ್ರ ಸಿಗ್ನಲ್ ರಹಿತವಾದ ಚಲಾವಣೆ ಮಾಡ್ಲಿಕ್ಕೆ ಆಗುತ್ತೆ. ಈಗ ಸಿಗ್ನಲ್ ಲೈಟ್ಗಳು ಯಾಕೆ ಬಂದು ಒನ್ ವೇಗೆ ಒಪ್ಪೋದಿಲ್ಲ, ಆಗ ನೀವು ನಿಲ್ಲೇಬೇಕು. ಸಿಗ್ನಲ್ ಲೈಟ್ ಹತ್ರ 50 ನೀವು ಬೆಂದೂರ್ವೆಲ್ನಲ್ಲಿ ಹಾಕ್ತೀರಾ, ಅದೇ ಕಾರವಾಡ ಸರ್ಕಲ್ನಲ್ಲಿ ಹಾಕ್ತೀರಾ, ಅಲ್ಲಿ ಬಲ್ಮಾಡ ಸರ್ಕಲ್ ಜ್ಯೋತಿಯಲ್ಲಿ ಹಾಕ್ತೀರಾ. ಒಂದು 50 ಮೀಟರ್ಗೆ 25 ಮೀಟರ್ಗೆ ಒಂದೊಂದು ಸಿಗ್ನಲ್ ಲೈಟ್ ಹಾಕುವಂಥ ವ್ಯವಸ್ಥೆ ಬಂದಿದೆ. ಹಾಗೆ ಈಗ ನಾನು ಟ್ರಾಫಿಕ್ ನವರ್ತರ ಬಗ್ಗೆ 2-3 ಸಾರಿ ಮಾತಾಡಿದ್ದೀನಿ, ಏನು ಸಮಸ್ಯೆಯಾಗಿ ಸರಿ ಮಾಡು. ಅವ್ರು ಹೇಳ್ತಾರೆ ನಮಗೆ ಒಂದು ಕಾಲಾವಕಾಶ ಬೇಕು, ಎಲ್ಲ ಸಿಂಕ್ರೊನೈಸ್ ಮಾಡಿ ಸ್ಟೆಬಿಲೈಸ್ ಮಾಡಲಿಕ್ಕೆ. ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ನಲ್ಲಿ ನಾವು ಸಿಂಕ್ರೊನೈಸ್ ಮಾಡಿ ಸ್ಟೆಬಿಲೈಸ್ ಮಾಡಬೇಕು. ಅಂದರೆ 2-3 ತಿಂಗಳ ಕಾಲಾವಕಾಶ ಅದು ಜಾಸ್ತಿ ಬೇಕಾಗ್ತದೆ. ಆಗ ಸಿಗ್ನಲೈಸ್ ಆಯಿತು. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಾಗ್ತದೆ, ಸರಿ ಅವ್ರು ಹೇಳಿದ್ದು ನಾವು ಒಪ್ಪಬೇಕು. ಹಾಗೆ ಟೆಕ್ನಿಕಲಿ ಅವರಿಗೆ ಪ್ರಾಬ್ಲಮ್ ಇದೆ. ಆದರೆ ನಾನು ಹೇಳುದು, ಈ ಸಿಂಕ್ರೊನೈಸ್ ಆದರೂ ಕೂಡ, ಯಾಕಂದ್ರೆ ಫ್ರೀ ಆಗಿ ಒಂದು ಕಡೆಯಲ್ಲಿ ನೀವು ಬೆಂದೂರಿನಿಂದ ಹೊರಟ್ರೆ ಬಲ್ಮಡ ಸರ್ಕಲ್ ಜ್ಯೋತಿ ಆಗಿ ಹಂಪನ ಸ್ಟ್ರೈಟ್ ಆಗಿ ಹೋಗುವಾಗೆ ಅಂದ್ರೆ ಸಿಂಕ್ರೊನೈಸ್ ಆಗಬೇಕು. ಆದರೆ ಎಷ್ಟು ಮಟ್ಟಿಗೆ ಆಗ್ತದೆ ಅಂತ ಹೇಳಿಕ್ಕೆ ಆಗ್ಲಿಕ್ಕಿಲ್ಲ ನನಗೆ. ಅದಕ್ಕೆ ನಾವು ಕೆಲವನ್ನು ಕೂಡ ನಾವು ಬದಲಾವಣೆಗೆ ಒಪ್ಪಿ, ಇವಾಗ ಕೆಲವು ಕಡೆಯಲ್ಲಿ ನಾವು ತಮಗೆ ಗೊತ್ತಿದೆ, ರಸ್ತೆಯಲ್ಲಿ ಒನ್ ವೇ ಮಾಡಿದ್ರು ಮತ್ತೆ ಅದನ್ನು ಬಂದು ನಿಲ್ಲಿಸಿದ್ರು. ನಾನಂತೂ ಸ್ವಲ್ಪವಾದರೂ ಇನ್ಕನ್ವೀನಿಯನ್ಸ್ ಆದರೂ ಕೂಡ ಒನ್ ವೇಗಳು ಯಾವಾಗಲೂ ಬೆಟರ್. ಯಾಕೆಂದ್ರೆ ನಿರಂತರವಾಗಿ ಹೋಗ್ಬೋದು, ನೀವು ತೊಂದರೆ ಆಗೋದಿಲ್ಲ. ಒನ್ ವೇಗಳು ಬೆಟರ್. ಆದರೆ ಸಿಗ್ನಲ್ಗಳು ಯಾವಾಗಲೂ ಇಟ್ ಇಸ್ ಎ ಸೆಕೆಂಡ್ರಿ ಚಾಯ್ಸ್, ಅನಿವಾರ್ಯ ಚಾಯ್ಸ್. ನಾವು ನಮ್ಮ ಜನ ಒಪ್ಪಬೇಕು ಅದಕ್ಕೆ ಅಷ್ಟೇ. ಎಸ್, ಒಂದು ಬ್ರೇಕನ್ನು ತೆಗೆದುಕೊಳ್ಬೇಕಾಗಿದೆ ವೀಕ್ಷಕರೇ. ಶಾಸಕರ ಜೊತೆಗಿನ ಈ ಮಾತುಕತೆ ಮತ್ತೆ ಮುಂದುವರೆದ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ